ರಾಜ್ಯ ಸರ್ಕಾರ ತನ್ನ ಆಡಳಿತ ವೈಫಲ್ಯ ಮುಚ್ಚಿ ಹಾಕಲು ವೀಕೆಂಡ್ ಕರ್ಫ್ಯೂ ವಿಧಿಸಿದೆ ಎಂದು ಆರೋಪಿಸಿ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಮತ್ತು ದಲಿತ ಹಕ್ಕುಗಳ ಮಂಗಳೂರು ನಗರ ಸಮಿತಿಯ ವತಿಯಿಂದ ನಗರದ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಯಿತು। ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಲ್ ಮಾತನಾಡಿ, ಕೊರೋನಾ ಮೂರನೇ ಅಲೆ ಬರ್ತಾ ಇದೆ ಎಂದು ಮಾಧ್ಯಮಗಳ ಮೂಲಕ ಜನರನ್ನ ಹೆದರಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇರುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ। ಈ ಹಿಂದೆ ಯಾರು ಬಿಜೆಪಿ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ರು, ಇವತ್ತು ಅವರೇ ಸರ್ಕಾರದ ವಿರುದ್ಧ ಸಿಡಿದು ನಿಂತಿದ್ದಾರೆ। ಸರ್ಕಾರದ ನಿರಂತರ ವೀಕೆಂಡ್ ಕರ್ಫ್ಯೂ, ಲಾಕ್ಡೌನ್, ನೈಟ್ ಕರ್ಫ್ಯೂನಿಂದ ಜನತೆ ಬೇಸತ್ತು ಹೋಗಿದ್ದಾರೆ। ಕೊರೋನಾ ವಿಚಾರದಲ್ಲಿ ಸರ್ಕಾರ ಒಂದು ಮಾತುಕಿ ಹೇಳಿದ್ರೆ ಮಾಧ್ಯಮಗಳು ಇನ್ನೊಂದು ಮಾತನ್ನ ಹೇಳ್ತಾ ಇವೆ। ಜನಪರ ಎಂದು ಹೇಳುವ ಬಿಜೆಪಿ ಸರ್ಕಾರ ಈ ವಿಚಾರದಲ್ಲಿ ಮಾಧ್ಯಮಗಳಿಗೆ ಮೂಗುದಾರ ಹಾಕುವ ಕೆಲಸವನ್ನ ಯಾಕೆ ಮಾಡಿಲ್ಲ? ಯಾಕೆ ಅಂದ್ರೆ ಮಾಧ್ಯಮಗಳನ್ನ ಸರ್ಕಾರ ತಮ್ಮ ಅಡಿಯಾಳನ್ನಾಗಿ ಮಾಡಿಕೊಂಡಿದೆ। ಈ ರಾಜ್ಯದಲ್ಲಿ ಜನ ಕೊರೋನಾದಿಂದ ಸತ್ತಿಲ್ಲ, ಕೊರೋನಾಗೆ ಹೆದರಿ ಜನ ಸಾಯ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ದಲಿತ ಹಕ್ಕುಗಳ ಜಿಲ್ಲಾ ಸಮಿತಿಯ ಮುಖಂಡ ಯೋಗೇಶ್ ಜಪಿನಮೊಗರು ಸೇರಿದಂತೆ ಸಂಘಟನೆಗಳ ಮುಖಂಡರು ಈ ಸಂದರ್ಭ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು। ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನುಗಳ ಜಾರಿಗೆ ತರಲು ಕೋವಿಡ್ ರೋಗದ ಹೆಸರನ್ನು ಹೇಳಿ ಬೇತೆ ಬೇತೆ ರೀತಿ ಹಂತ ಹಂತವಾದ ಲಾಕ್ಡೌನ್ ದಂಚಿ ಕೊನಪನಂಚಿನ ಈ ರಾಜ್ಯ ಸರ್ಕಾರದ ಹುನ್ನಾರದ ವಿರುದ್ಧ ಇನಿ ದಲಿತ ಹಕ್ಕುಗಳ ಸಮಿತಿ ಅಂಚನೆ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿದ ಮಂಗಳೂರು ನಗರ ಸಮಿತಿದ ನೇತೃತ್ವದ ಈ ಒಂಜಿ ಪ್ರತಿಭಟನೆ ನಡೆತೊಂದುಂಟು। ಹೂವು ಅಂಗಡಿನ ಓಪನ್ ಮಲ್ಕೊಡು, ದಾದ ಮಲ್ಕೊಡು ಮಲ್ಕೊಳ್ಳೋದ ಬಗ್ಗೆ ಒಂದು ನಿಧಾನ ಗಟ್ಟಿಟ್ಟು ಇನಿ ಪೊಲೀಸ್ ದಾಖಲೆಯನ್ನು ಚೂಬಿಟ್ನ ಮುಖಾಂತರ ಅಕಲಮಿತ್ತು ಮಾತ ರೀತಿದ ಹೊರೆಲ್ನ ಪಾಡ್ನ ಮುಖಾಂತರ ಇನಿ ಜನಕಲ್ನ ವಿರುದ್ಧ ಇನಿ ಪೊಲೀಸ್ ದಾಖಲೆಯನ್ನು ಕೊಡ್ತೇವೆ। ಅವಾಗ ಪ್ರತಿ ಹಂತೋಡ್ಲ ಬೇತೆ ಬೇತೆ ರೀತಿಡು ಕೇಸ್ಲೇನ ಅಕಲಮಿತ್ತು ಪಾಡ್ನ ಮುಖಾಂತರ ಇನಿ ಜನಸಾಮಾನ್ಯರಿಗೆ ಬೇತೆ ಬೇತೆ ರೀತಿಡು ಕಿರುಕುಳನ್ನು ಕೊರ್ಪನೆತ್ತ ಮುಖಾಂತರ ಇನಿ ಈ ದೇಶದ ಆಡಳಿತ ಜನಸಾಮಾನ್ಯರನ್ನ ವಿರುದ್ಧವಾದ ಇನಿ ಬೇಲೆ ಮಲ್ತೊಂದು। ಈ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ, ಲಾಕ್ಡೌನ್ ಇನ್ನು ಜನ ಖಂಡಿತಕ್ಕೂ ಸಹಿಸೋದಿಲ್ಲ। ಇದರ ವಿರುದ್ಧ ಇಡೀ ರಾಜ್ಯದಲ್ಲಿ ಜನ ಎಚ್ಚೆತ್ತು ನಿಂತಿದ್ದಾರೆ। ನೀವು ನೋಡಬೇಕು, ಯಾರು ಈ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ರು ಅದೇ ಜನಗಳಿವತ್ತು ಬೀದಿಗಿಳಿತಾ ಇದ್ದಾರೆ। ಯಾವ ಕಾರಣಕ್ಕೂ ನೀವು ವೀಕೆಂಡ್ ಕರ್ಫ್ಯೂ ವಿಧಿಸಬೇಡಿ, ನೈಟ್ ಕರ್ಫ್ಯೂ ವಿಧಿಸಬೇಡಿ, ಲಾಕ್ಡೌನ್ ಮಾಡಬೇಡಿ ಅಂತ ಹೇಳಿ ಜನ ಇವತ್ತು ಒಂದು ಅವರ ಅಭಿಪ್ರಾಯವನ್ನು ಇವತ್ತು ಸರ್ಕಾರಕ್ಕೆ ಇದು ಪ್ರಬಲವಾಗಿ ಇವತ್ತು ಮಂಡಿಸ್ತಾ ಇದ್ದಾರೆ। ಸರ್ಕಾರಕ್ಕೆ ಗೊತ್ತಿಲ್ಲ, ಡಾಕ್ಟರ್ಸ್ನವ್ರಿಗೆ ಗೊತ್ತಿಲ್ಲ, ಆದ್ರೆ ಬುಡ್ಕೋಸಿ ಮಾಧ್ಯಮದವರಿಗೆ ಎಲ್ಲ ಗೊತ್ತಿರ್ತದೆ, ಎಲ್ಲ ಗೊತ್ತಾಗ್ತದೆ। ಅದು ಹೇಗೆ? ಸರ್ಕಾರ ಹೇಳೋದೊಂದು, ಮಾಧ್ಯಮಗಳು ಹೇಳೋದು ಇನ್ನೊಂದು। ಅಂದ್ರೆ ಸರ್ಕಾರದ ವಿಚಾರವನ್ನ ಹೇಳೋದು ಬಿಟ್ಟು ಇವರು ಜನರನ್ನ ದಾರಿ ತಪ್ಪಿಸ್ತಾ ಇದ್ರು। ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಧ್ಯಮಗಳಿಗೆ ಮೂಗುದಾರ ತೊಡಿಸ್ಬೇಕಿತ್ತು। ಯಾಕೆ ತೊಡಿಸ್ಲಿಲ್ಲ ಅಂದ್ರೆ ಮಾಧ್ಯಮಗಳು ಸಂಪೂರ್ಣವಾಗಿ ಸರ್ಕಾರದ ಕಪಿಮುಷ್ಟಿಯಲ್ಲಿತ್ತು।